ನಮಸ್ತೆ ಎಲ್ರಿಗೂ. ಎಲ್ಲ ಹೆಣ್ಮಕ್ಳಿಗೆ ಏನು ಅಂತಂದರೆ ನಮ್ಮ ಸ್ಕಿನ್ ತುಂಬ ಚೆಂದ ಇರಬೇಕು ಅಂತ ಆಸೆ ಇರುತ್ತೆ. ಅಂದರೆ ಒಂದೇ ಒಂದು ರ್ಯಾಷಸ್ ಇರಬಾರ್ದು, ಡಲ್ನೆಸ್ ಇರಬಾರ್ದು, ಹಾಗೆಯೇ ಮಾರ್ಕ್ಸ್ ಇರಬಾರ್ದು, ಗ್ಲೋ ಇರಬೇಕು, ಬ್ರೈಟನ್ ಇರಬೇಕು ಅಂತ ಆಸೆ ಇರುತ್ತೆ. ಆದರೆ ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಅಂತ ಅಂದ್ಕೊತೀವಿ. ಯೂಶ್ವಲಾಗಿ ಸ್ಕಿನ್ ಕೇರಲ್ಲಿ ನಾವು ಸ್ಕಿನ್ ಹೈಡ್ರೇಟ್ ಆಗಿರಬೇಕು ಅಂತಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು, ಪ್ರತಿದಿನ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಬೇಕು, ಎಲ್ಲದೂ ಮಾಡಬೇಕು. ಬಟ್ ತುಂಬ ಜನರಿಗೆ ಎಲ್ಲದನ್ನು ಮಾಡೋದಕ್ಕೆ ಟೈಮ್ ಇರಲ್ಲ ಅಥವಾ ಅಷ್ಟೊಂದು ತಾಳ್ಮೆ ಕೂಡ ಇರಲ್ಲ. ಯಾವುದಾದ್ರೂ ಒಂದು ಕ್ರೀಮು, ಒಂದು ಒಳ್ಳೆಯ ಡೇ ಕ್ರೀಮು ನಮಗೆ ಇದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಮಾರ್ಕ್ಸ್ಗಳನ್ನು, ಕಲೆಗಳನ್ನು ರಿಮೂವ್ ಮಾಡುತ್ತೆ, ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ, ರಿಂಕಲ್ಸ್ ಬೀಳೋದನ್ನು ತಪ್ಪಿಸುತ್ತೆ, ಸ್ಕಿನ್ನನ್ನು ಸೂಪರಾಗಿ ಮಾಡುತ್ತೆ. ಆ ಥರದ್ದು ಯಾವುದಾದ್ರೂ ಕ್ರೀಮ್ ಇದ್ದರೆ ಒಂದು ಒಳ್ಳೆಯ ಡೇ ಕ್ರೀಮನ್ನು ರೆಕಮೆಂಡ್ ಮಾಡಿ ಅಂತ ತುಂಬ ಜನ ನನಗೆ ಅವಾಗ ಕೇಳ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅತ್ಯದ್ಭುತವಾಗಿರುವಂಥ ಒಂದು ಡೇ ಕ್ರೀಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಕ್ರೀಮ್ ಯಾವ ಥರ ಅಂತಂದರೆ, ಇದು ಒಂದನ್ನು ನೀವು ಅಪ್ಲೈ ಮಾಡಿದರೆ ಸಪ್ರೇಟಾಗಿ ಸ್ಕಿನ್ ಹೈಡ್ರೇಟ್ ಆಗಿ ಇಡಲಿಕ್ಕೆ ಮಾಯ್ಶ್ಚರೈಸರ್ ಆಗಲಿ ಅಥವಾ SPF ಅಂದರೆ ಇರುವಂಥ ಸನ್ಸ್ಕ್ರೀನ್ ಲೋಷನ್ ಆಗಲಿ ಹಾಕುವಂಥ ಅವಶ್ಯಕತೆ ಇರಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ಈ ಕ್ರೀಮ್ ಜೊತೆಗೆ ನೀವು ಮಾಯ್ಶ್ಚರೈಸರ್ ಮತ್ತು SPF ಲೋಷನ್ ಇರುವಂಥ ಸನ್ಸ್ಕ್ರೀನ್ ಲೋಷನನ್ನು ಲೇಯರಾಗಿ ಉಪಯೋಗ ಮಾಡಿದರೆ ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಮರಿಬೇಡಿ. ಬೇಡ ಅದೆರಡೂ ಬೇಡ, ಇದು ಒಂದೇ ಕ್ರೀಮ್ ಸಾಕು ಅಂತಂದ್ರೂ ಇದು ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹಾಗಾದರೆ ಆ ಕ್ರೀಮ್ ಯಾವುದು? ನಾನು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲೂ ಅದು ಎಲ್ಲೋ ಒಂದು ಕಡೆ ಹೇಳಿದ್ದೆ, ಒಂದು ಒಳ್ಳೆಯ ನೈಟ್ ಕ್ರೀಮ್ ಬಗ್ಗೆ ರೆಕಮೆಂಡ್ ಮಾಡಿ ಅಂತ ಕೇಳಿದವರಿಗೆ ಒಂದು ಒಳ್ಳೆಯ ನೈಟ್ ಕ್ರೀಮನ್ನು ರೆಕಮೆಂಡ್ ಮಾಡಿದ್ದೆ. ಸೆಟಫಿಲ್ ಅವ್ರದ್ದೇ. ಇವತ್ತು ಅವ್ರದ್ದೇ ಸೆಟಫಿಲ್ ಅವ್ರದ್ದೇ ಬ್ರೈಟನಿಂಗ್ ರೇಡಿಯನ್ಸ್ ಡೇ ಕ್ರೀಮ್ ಅಂತ ಬರುತ್ತೆ, ಅದರ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗಾದರೆ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ನಿಮಗೆ? ಈ ಕ್ರೀಮ್ದು ಸ್ಪೆಷಾಲಿಟಿ ಏನು? ಯಾಕೆ ನಾನು ಪದೇ ಸೆಟಫಿಲ್ ಅವ್ರದ್ದು ಪ್ರಾಡಕ್ಟ್ಗಳನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ? ನೀವು ಒಂದು ತಿಳ್ಕೊಳ್ಳಿ, ಇಂಡಿಯಾದಲ್ಲಿ ಸೆಟಫಿಲ್ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟಲ್ಲಿ ಸೆಟಫಿಲ್ ಅವ್ರದ್ದು ನಂಬರ್ 1 ಇದೆ, ಸೆಲ್ಲಿಂಗಲ್ಲಿ ಟಾಪಲ್ಲಿದೆ. ಯಾಕಂತಂದರೆ ಅವ್ರದ್ದು ಒಳ್ಳೆಯ ಅಪ್ರೂವ್ಡ್ ಪ್ರಾಡಕ್ಟ್, ತುಂಬ ಮೈಲ್ಡ್ ಆಗಿರುತ್ತೆ, ಜೆಂಟಲ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಮತ್ತು ರ್ಯಾಶ್ ಕೆಮಿಕಲ್ಸ್ ಇರಲ್ಲ. ಸ್ಕಿನ್ ಡಾಕ್ಟರ್ಸ್ಗಳು ಕೂಡ ಸೆಟಫಿಲ್ ಅವ್ರದ್ದು ಪ್ರಾಡಕ್ಟ್ಗಳನ್ನು ರೆಕಮೆಂಡ್ ಮಾಡ್ತಾರೆ. ಆದ್ದರಿಂದ ಎಲ್ಲ ಸ್ಕಿನ್ ಟೈಪಿಗೆ ಆಗಬೇಕು, ಮೈಲ್ಡ್ ಆಗಿರಬೇಕು, ಸೇಫ್ ಆಗಿರಬೇಕು, ಜಾಸ್ತಿ ಕೆಮಿಕಲ್ಸ್ ಇರಬಾರ್ದು ಅಂತಂದರೆ ಸೆಟಫಿಲ್ ಪ್ರಾಡಕ್ಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಸೊ ಈ ಸೆಟಫಿಲ್ ಅವ್ರದ್ದು ರೇಡಿಯನ್ಸ್ ಅಥವಾ ಬ್ರೈಟ್ನಿಂಗ್ ರೇಡಿಯನ್ಸ್ ಡೇ ಕ್ರೀಮ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದರಲ್ಲಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡುವಂಥ ಮಾಯ್ಶ್ಚರೈಸಿಂಗ್ ಅಂಶನೂ ಇರುತ್ತೆ. ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನನ್ನು ರಕ್ಷಿಸುವಂತಹ SPF ಅಂಶನೂ ಇರುತ್ತೆ. ಹಾಗೆಯೇ ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ ಬೇಕಾಗಿರುವಂಥ ಅಂಶಗಳನ್ನು ಇರುತ್ತೆ. ಸ್ಕಿನ್ ಕೇರ್ ಮಾಡೋದಕ್ಕೆ ಏನೆಲ್ಲ ಬೇಕಾದೆಲ್ಲ ಅಂಶಗಳು ಇರುತ್ತೆ ಇದರಲ್ಲಿ. ಆದ್ದರಿಂದ ಇದು ನಿಮ್ಮ ಸ್ಕಿನ್ನನ್ನು ಸೂಪರಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ ನೀವು ಡೈಲಿ ಇದನ್ನ ಅಪ್ಲೈ ಮಾಡಿದರೆ 1-2 ವಾರದಲ್ಲಿ ಅಥವಾ 3 ವಾರದಲ್ಲಿ ನಿಮ್ಮ ಸ್ಕಿನ್ ಸಾಫ್ಟಾಗಿ, ಮಾರ್ಕ್ಗಳೆಲ್ಲ ಕಮ್ಮಿಯಾಗಿ, ಡಲ್ನೆಸ್ ಫೇಡ್ ಆಗಿ, ಗ್ಲೋ ಆಗೋ ಥರ, ಬ್ರೈಟ್ ಆಗೋ ಥರ, ವೈಟ್ ಆಗೋ ಥರ ನಿಮ್ಗೆ ಅನಿಸುತ್ತೆ. ಇದು ಒಳ್ಳೆ ಅಂದರೆ ನಾನು ನೈಕಾದಲ್ಲಿ ನೋಡಿದ್ದೇನೆ, ಈ ಕ್ರೀಮ್ ತುಂಬ ಟಾಪ್ ಸೆಲ್ಲಿಂಗಲ್ಲಿದೆ, ತುಂಬ ಚೆನ್ನಾಗಿ ರಿವ್ಯೂಸ್ ಇದೆ. ನೀವು ಬೇಕಾದರೆ ಚೆಕ್ ಮಾಡ್ಬೋದು. ನೀವು ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡೋದಿದ್ರೆ, ನಿಮ್ಗೆ ಏನಾದರೂ ಈ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ, ನೀವು ಅಲ್ಲಿ ಕೂಡ ಬೈ ಮಾಡ್ಬೋದು. ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇ, ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ನಿಮಗೆ ಲಿಂಕ್ ಇರುತ್ತೆ. ಹೇಗೆ ಅಪ್ಲೈ ಮಾಡೋದಿನ್ನ? ದಿನಕ್ಕೆ ಒಂದು ಸರಿ ನೀವು ನೈಟ್ ಕ್ರೀಮ್, ಇವ್ರದ್ದೇ ನೈಟ್ ಕ್ರೀಮ್ ಬರುತ್ತೆ, ಅದನ್ನ ಅಪ್ಲೈ ಮಾಡ್ಬೋದು. ಅಥವಾ ನೈಟ್ ಕ್ರೀಮ್ ಅಪ್ಲೈ ಮಾಡಲ್ಲ ಅಂತಂದ್ರೂ ಓಕೆ. ನೀವು ನೈಟ್ ಕ್ರೀಮ್ ಯಾಕೆ ಅಪ್ಲೈ ಮಾಡಬೇಕು ಅಂತ ನಾನು ಅಮೇಸ್ ಗ್ಲೋ ಅನ್ನುವಂಥ ಒಂದು ಚಾನೆಲಲ್ಲಿ ವೀಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೇನೆ. ಬೇಕಾದರೆ ಇಲ್ಲಿ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಡೇ ಕ್ರೀಮನ್ನು ಯಾಕೆ ಅಪ್ಲೈ ಮಾಡಬೇಕು ಅಂತ ನಾನು ಮತ್ತೆ ಹೇಳ್ತೇನೆ. ಸ್ಕಿನ್ ಹೈಡ್ರೇಟ್ ಆಗಿ ಇರಲಿಕ್ಕೆ, ಡೇಯಲ್ಲಿ ಪೊಲ್ಯೂಷನಿಂದ ನಿಮ್ಮ ಸ್ಕಿನ್ನನ್ನು ರಕ್ಷಿಸಲಿಕ್ಕೆ, ಸೂರ್ಯನ ಕಿರಣಗಳಿಂದ ನಿಮ್ಮ ಸ್ಕಿನ್ಗೆ ಮಾಡುವಂಥ ಡ್ಯಾಮೇಜನ್ನು ತಪ್ಪಿಸಲಿಕ್ಕೆ, ಬೇಗ ರಿಂಕಲ್ಸ್ ಬೀಳೋದು ತಪ್ಪಿಸಲಿಕ್ಕೆ, ಗ್ಲೋ ಆಗಲಿಕ್ಕೆ, ಡಲ್ನೆಸ್ ಕಮ್ಮಿ ಮಾಡಲಿಕ್ಕೆ, ಎಲ್ಲದಕ್ಕೂ ನಾವು ಡೇ ಕ್ರೀಮನ್ನು ಹಚ್ಕೊಳ್ಳೇಬೇಕು. ಸ್ಕಿನ್ ಈವನ್ ಟೋನ್ ಆಗಿರಬೇಕು ಅಂತಂದರೆ ನೀವು ಡೇ ಕ್ರೀಮ್ಗಳನ್ನು ಹಚ್ಕೋಬೇಕು. ಡೇ ಕ್ರೀಮ್ ಹಚ್ಚಲ್ಲ ಅನ್ನೋರು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು. ಸೊ ಇವಾಗ ಏನು ಅಂತಂದರೆ, ಮುಖನ ತೊಳ್ಕೊಂಡಾದ ನಂತರ ನೀವು ಈ ಕ್ರೀಮನ್ನು ಮುಖ ಒರೆಸ್ಬಿಟ್ಟು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಒಂದು ಡಾಟ್ ತಗೊಂಡು ಪೂರ್ತಿ ಮುಖಕ್ಕೆ ಹಚ್ಚಿ 1 ನಿಮಿಷ, ಒಂದು 2 ಸೆಕೆಂಡ್ ಜಸ್ಟ್ ಅದನ್ನು ಕ್ಲೀನಾಗಿ ರಬ್ ಮಾಡಿ ಬ್ಲೆಂಡ್ ಮಾಡಿ ಬಿಟ್ಬಿಡ್ಬೋದು. ಅದಾದ ನಂತರ ನೀವು ಮತ್ತೆ ನಿಮಗೆ SPF ಲೋಷನ್ ಸಪ್ರೇಟಾಗಿ ಹಾಕೋಬೇಕು ಅಂತಂದರೆ ಹಾಕೋಬೋದು. ಮೇಕಪ್ಗಳನ್ನು ಹಾಕೊಂಡು ನೀವು ಆಫೀಸ್ಗೆ ಹೋಗ್ಬೋದು. ಮನೆಯಲ್ಲೇ ಇರ್ತೀರಾ ಅಂತಂದರೆ ನೀವು ಈ ಕ್ರೀಮನ್ನು ಹಚ್ಚಿನೂ ಇರ್ಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ಮತ್ತೆ ಹೇಳ್ತೀನಿ, ಸೂಪರಾಗಿ ಡಬಲ್ ಪ್ರೊಟೆಕ್ಷನ್ ಬೇಕು ಅಂತಂದರೆ ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಸಪ್ರೇಟಾಗಿ ಹಚ್ಚಿ. ಈ ಕ್ರೀಮನ್ನು ಹಚ್ಚಿದ್ರೂ ತೊಂದರೆ ಇಲ್ಲ, ಅಂದರೆ 3 ಹಚ್ಚಿದ್ರೂ ತೊಂದರೆ ಇಲ್ಲ. ಬೆಸ್ಟ್ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ, ನಿಮ್ಮ ಸ್ಕಿನ್ನಿಗೆ.
ಅದೊಂದು. ಸೊ ಫಸ್ಟ್ ಟೈಮ್ ಏನಾದರೂ ನೀವು ಈ ಕ್ರೀಮನ್ನು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಅಥವಾ ಆ್ಯಕ್ಟಿವ್ ಪಿಂಪಲ್ಸ್ ಇರುತ್ತೆ, ರ್ಯಾಷಸ್ ಇರುತ್ತೆ ದೊಡ್ಡದು ಅಂತಂದರೆ, ನೀವು ಆ ಟೈಮಲ್ಲಿ ಯಾವುದೇ ಹೊಸ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಸ್ಕಿನ್ ಇರಿಟೇಷನ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಆದ್ದರಿಂದ ಆದಷ್ಟು ಸೇಫಾಗಿ ಉಪಯೋಗ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.